ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಬಿರ್ದದ ಕಂಬಳ ದ್ವಿಭಾಷಾ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದು ತುಳು ಹಾಗೆ ಕನ್ನಡ ಭಾಷೆಯಲ್ಲೇ ನಿರ್ಮಾಣಗೊಂಡಂಥ ಸಿನಿಮಾ. ತುಳುವಿನಲ್ಲಿ ಬಿರ್ದದ ಕಂಬಳ, ಕನ್ನಡದಲ್ಲಿ ವೀರ ಕಂಬಳ. ಈಗಾಗಲೇ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ, ಹಾಡುಗಳು ರಿಲೀಸ್ ಆಗಿದೆ, ಭರ್ಜರಿಯಾಗಿ ಪ್ರತಿಕ್ರಿಯೆಯನ್ನು ಪ್ರೇಕ್ಷಕರಿಂದ ಪಡಿತಾ ಇದೆ. ಹೀಗಿರಬೇಕಾದ್ರೆ ಈ ಸಿನಿಮಾ ಇದೇ ಶುಕ್ರವಾರದಂದು ಅಂದರೆ ಫೆಬ್ರವರಿ 27ನೇ ತಾರೀಕಿನಂದು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಈಗಾಗಲೇ ಈ ಸಿನಿಮಾದ ಬುಕಿಂಗ್ ಓಪನ್ ಆಗಿದೆ. ಬುಕಿಂಗ್ ಯಾವ ಮಟ್ಟಕ್ಕೆ ಇದೆ ಅಂತ ಕೇಳಿದ್ರೆ, ಸದ್ಯಕ್ಕೆ ಒಂದಿಷ್ಟು ಚಿತ್ರಮಂದಿರಗಳಷ್ಟೇ ತನ್ನ ಬುಕಿಂಗ್ ಅನ್ನು ಓಪನ್ ಮಾಡಿಕೊಂಡಿರೋದು. ಮೊದಲಿಗೆ ಅಗರ ತಿರುಮಲ ಚಿತ್ರಮಂದಿರ ಮಧ್ಯಾಹ್ನ 1 ಗಂಟೆಗೆ. ಇಲ್ಲಿ ಎಲ್ಲ ಭಾಷಾ ಸಿನಿಮಾಗಳನ್ನು ಪ್ರದರ್ಶನ ಮಾಡ್ತಾರೆ. ಹಾಗಾಗಿ ಕನ್ನಡ ಸಿನಿಮಾ ವೀರಕಂಬಳ ಕೂಡ ಇಲ್ಲಿ ತೆರೆಗೆ ಅಪ್ಪಳಿಸುತ್ತೆ. ಒಂದೇ ಒಂದು ಪ್ರದರ್ಶನ ಮಧ್ಯಾಹ್ನ 1 ಗಂಟೆಗೆ. ಇನ್ನು ವೀರ ಚಿತ್ರಮಂದಿರ ಮಾಗಡಿ ರಸ್ತೆಯಲ್ಲಿದೆ. ಇಲ್ಲಿ ದಿನ 2 ಆಟ, ಸಂಜೆ 4:15 ಹಾಗೆ ರಾತ್ರಿ 7:15. ಇನ್ನು ತಾವರೆಕೆರೆಯ ಬಾಲಾಜಿ ಚಿತ್ರಮಂದಿರ, ಇಲ್ಲಿ ಸಂಜೆ 4 ಗಂಟೆ ಪ್ರದರ್ಶನ. ಇನ್ನು AMB ಕಪಾಲಿ, ಇದರಲ್ಲಿ ವಿಶೇಷನಪ್ಪ ಅಂತ ಹೇಳಿದ್ರೆ ನೋಡಿ, ಎಂಬೆಲುಕ್ಸೆ ಈ ಒಂದು ಆಡಿಟೋರಿಯಂನಲ್ಲಿ ಈ ಸಿನಿಮಾದ ಪ್ರದರ್ಶನ. ಅದು ಯಾವ ರೀತಿ ಇದೆ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಅತ್ಯದ್ಭುತವಾದಂತಹ ಆಡಿಟೋರಿಯಂ ಇದು, ತುಂಬಾನೇ ಚೆನ್ನಾಗಿದೆ. ಇಂತಹ ಒಂದು ಐಷಾರಾಮಿ ಚಿತ್ರಮಂದಿರದಲ್ಲಿ ನಮ್ಮ ಕಂಬಳ ಸಿನಿಮಾ ಪ್ರದರ್ಶನವನ್ನು ಕಾಣಲಿದೆ. ಮಧ್ಯಾಹ್ನ 1:05 ಒಂದೇ ಒಂದು ಪ್ರದರ್ಶನ. ಇಲ್ಲಿ ಮತ್ತಷ್ಟು ಪ್ರದರ್ಶನಗಳು ಏರಿಕೆಯಾಗುವಂತ ಸಾಧ್ಯತೆ ಇದೆ. ಇದು ಕೇವಲ ಸ್ಯಾಂಪಲ್ ಅಷ್ಟೇ. ಪ್ರೇಕ್ಷಕರ ಪ್ರತಿಕ್ರಿಯೆಯನ್ನು ಕಂಡು ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಪ್ರದರ್ಶನಗಳು ಜಾಸ್ತಿಯಾಗಿ ಆಗುತ್ತೆ. ಮತ್ತೆ ಇದೇ ಶುಕ್ರವಾರ ಮತ್ತೊಂದಿಷ್ಟು ಸಿನಿಮಾಗಳ ರಿಲೀಸ್ ಕೂಡ ಇದೆ. ಹೀಗಾಗಿ ಎಲ್ಲ ಸಿನಿಮಾಗಳಿಗೆ ಸಮಯವನ್ನು ಕೊಡಬೇಕಲ್ವಾ. ಇರಲಿ, ಈ ವಿಚಾರವನ್ನು ಪಕ್ಕಕ್ಕಿಡೋಣ. ಇನ್ನು ವಜ್ರೇಶ್ವರಿ ಚಿತ್ರಮಂದಿರ ಉಳ್ಳಾಲ, ಇಲ್ಲಿ ಮಧ್ಯಾಹ್ನ 1:30 ಪ್ರದರ್ಶನ, ಒಂದೇ ಒಂದು ಪ್ರದರ್ಶನ. ಇನ್ನು ಈ ಸಿನಿಮಾಗೆ ಮುಖ್ಯ ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ ಅನುಪಮ. ಗಾಂಧಿನಗರದ ಅನುಪಮ ಮುಖ್ಯ ಚಿತ್ರಮಂದಿರದಲ್ಲಿ ಈ ಸಿನಿಮಾ 4 ಪ್ರದರ್ಶನವನ್ನು ಕಾಣಲಿದೆ. ಬೆಳಗ್ಗೆ 10:30, ಮಧ್ಯಾಹ್ನ 1:30, ಸಂಜೆ 4:30 ಹಾಗೆ ರಾತ್ರಿ 7:30. ದಿನ 4 ಆಟ, 4ಕ್ಕೆ 4 ಆಟದಲ್ಲಿ ಇದೇ ಸಿನಿಮಾದ ಪ್ರದರ್ಶನ. ಇನ್ನು ಮಲ್ಟಿಸ್ಕ್ರೀನ್ ಚಿತ್ರಮಂದಿರದತ್ತ ಮುಖ ಮಾಡೋಣ. ಗೋಪಾಲನ್ ಮಾಲ್, ಸಿರ್ಸಿ ಸರ್ಕಲ್, ರಾತ್ರಿ 7:30 ಪ್ರದರ್ಶನ. ಇನ್ನು RR ನಗರದಲ್ಲಿರುವಂಥ ಮೂವಿ ಟೈಮ್, ಇಲ್ಲಿ 2:45 ಒಂದು ಪ್ರದರ್ಶನ. ಸದ್ಯಕ್ಕೆ ಇಷ್ಟೇ ಚಿತ್ರಮಂದಿರಗಳು ಬುಕಿಂಗ್ ಅನ್ನ ಓಪನ್ ಮಾಡ್ಕೊಂಡಿರೋದು. ಈಗ ಮತ್ತಷ್ಟು ಚಿತ್ರಮಂದಿರಗಳು ಸೇರ್ಪಡೆಯಾಗುತ್ತೆ, ಮತ್ತಷ್ಟು ಪ್ರದರ್ಶನಗಳು ಕೂಡ ಸೇರ್ಪಡೆಯಾಗುತ್ತೆ. ಇನ್ನು ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ಕಂಬಳದ ಕಥಾಹಂದರವನ್ನು ಹೊಂದಿರುವಂಥ ಸಿನಿಮಾ. ಬಹುಮುಖ್ಯವಾಗಿ ಈ ಸಿನಿಮಾದಲ್ಲಿ ಡೆಡ್ಲಿ ಆದಿತ್ಯ ಅವರು ಕಾಣಿಸಿಕೊಂಡಿದ್ದಾರೆ. ಇವರ ಜೊತೆಗೆ ಪ್ರಕಾಶ್ ರೈ, ರವಿಶಂಕರ್ ಅವರು ಕೂಡ ಬಣ್ಣ ಹಚ್ಚಿದ್ದಾರೆ. ಈಗಾಗಲೇ ಹೇಳಿದಂತೆ ಇದು ದ್ವಿಭಾಷಾ ಸಿನಿಮಾ. ಕನ್ನಡದ ಜೊತೆಗೆ ತುಳುವಿನಲ್ಲೂ ಕೂಡ ಈ ಸಿನಿಮಾ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ. ಮಂಗಳೂರಿನಲ್ಲಿ ಈ ಸಿನಿಮಾ ತನ್ನ ಬುಕ್ಕಿಂಗ್ ಅನ್ನ ಓಪನ್ ಮಾಡಿಕೊಂಡಿದೆ. ಆದರೆ ಕನ್ನಡದಲ್ಲಿ ಅಲ್ಲ, ಬದಲಾಗಿ ತುಳುವಿನಲ್ಲಿ ಇದು ಬಿರ್ದದ ಕಂಬಳ. ಮಂಗಳೂರಿನ ಹೊರವಲಯದಲ್ಲಿರುವಂತಹ ಸುರತ್ಕಲ್, ಇಲ್ಲಿನ ಸಿನಿ ಗ್ಯಾಲಕ್ಸಿ ಚಿತ್ರಮಂದಿರದಲ್ಲಿ ಬಿರ್ದದ ಕಂಬಳ ಸಿನಿಮಾದ ಬುಕಿಂಗ್ ಓಪನ್ ಆಗಿದೆ. ಬೆಳಗ್ಗೆ 11 ಗಂಟೆ, ರಾತ್ರಿ 7 ಗಂಟೆ ಹಾಗೆ ರಾತ್ರಿ 10 ಗಂಟೆ, ಒಟ್ಟು 3 ಪ್ರದರ್ಶನ ಸಿನಿ ಗ್ಯಾಲಕ್ಸಿಯಲ್ಲಿ. ಈಗ ಮತ್ತಷ್ಟು ಚಿತ್ರಮಂದಿರಗಳು ಮಂಗಳೂರಿನಲ್ಲೂ ಕೂಡ ಸೇರ್ಪಡೆಯಾಗುತ್ತೆ. ಮಂಗಳೂರಂತೆ ಓವರಾಲ್ ತುಳುನಾಡಿನಾದ್ಯಂತ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ, ಕನ್ನಡ ಜೊತೆಗೆ ತುಳು ಭಾಷೆಯಲ್ಲೂ ಕೂಡ ಈ ಸಿನಿಮಾ ರಿಲೀಸ್ ಆಗಲಿದೆ. ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಸಿನಿಮಾ ಇದು. ಬಹುದೊಡ್ಡ ಕಲಾವಿದರ ದಂಡೇ ಇದೆ. ನಮ್ಮ ಮಣ್ಣಿನ ಸಿನಿಮಾ. ಅದೇನೇ ಇರಲಿ, ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡು ಹೊಸ ದಾಖಲೆಯನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.